ಆದರೆ ನಾನು ಉಪನ್ಯಾಸಕ, ಅವ ವಿದ್ಯಾರ್ಥಿ ಎನ್ನುವ ಸಂಬಂಧ ಇದುವರೆಗೆ ಇತ್ತು. ಸಂಬಂಧಿ ಎನ್ನುವ ಭಾವನೆ ನಾನು ಹೊಂದಿದ್ದೇನೆ. ಕನಿಷ್ಠ 2,000 ನನ್ನ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಪುತ್ತಲಣ್ಣನೊಂದಿಗೆ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ. ಕ್ರೀಡಾಂಗಣದಲ್ಲಿ ಹೀಗೆ ಒಂದು ಸಿಂಬಲ್ ಮಾಡ್ತಾನೆ. ಈ ಸಿಂಬಲ್ ಏನು ನಿಮಗೆ ಗೊತ್ತುಂಟು. ಈ ಸಿಂಬಲ್ ಅನ್ನು ಪ್ರತಿ ಬಾಲಿಗೂ ಅರುಣಣ್ಣ ಮಾಡಬೇಕು. ಇಲ್ಲಿ ಒಂದು ಮಹಾಭಾರತ ಕಥೆ ಇವತ್ತು ಪುತ್ತೂರಿನಲ್ಲಿ ಅನಾವರಣಗೊಳ್ತಾ ಇದೆ. ನಾವು ಪಾಂಡವ ಪಕ್ಷ, ಅವರು ಕೌರವ ಪಕ್ಷ. ಮೂಲತಃ ನಾವೆಲ್ಲರೂ ತಾವರೆ ಹೂವಿನ ಪಕ್ಷದವರೇ. ನನ್ನ ಜನ್ಮದಲ್ಲಿ ಇದುವರೆಗೆ ನಾನು ಬೇರೆ ಪಕ್ಷದ ಓಟ ಹಾಕಿದ್ದಿಲ್ಲ. ಆಶಕ್ಕನ ಮಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಅಂತ ಹೇಳ್ತಾರೆ, ಯುವಕ. ಅವನಿಗೆ ಸೀಟು ಕೊಟ್ಟಿದ್ರು ಕೂಡ ನಾನು ಇವತ್ತು ಭಾಷಣಕ್ಕೆ ಬರ್ತಿರ್ಲಿಲ್ಲ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲರ ಬ್ಯಾಟಿಗೆ ನಾಡ್ದು ನಾನು ಒತ್ತುವನಿದ್ದೇನೆ. ಬಂಧುಗಳೇ, ನಾನು ಇದೇ ಊರಿನವ, ಅರ್ಥಾತ್ ಪುತ್ತೂರಿನವ. ಪುತ್ತಿಲರು ನನಗೂ ಇರುವಂತಹ ಸಂಬಂಧ ಸುಮಾರು 40 ವರ್ಷಗಳಷ್ಟು ಹಳೆಯದು. ಆದರೆ ನಾನು ಉಪನ್ಯಾಸಕ, ಅವ ವಿದ್ಯಾರ್ಥಿ ಎನ್ನುವ ಸಂಬಂಧ ಇದುವರೆಗೆ ಇತ್ತು. ಆದರೆ ಇವತ್ತು ನಮ್ಮ ಕುಟುಂಬದ ಒಬ್ಬ ಸಂಬಂಧಿ ಎನ್ನುವ ಭಾವನೆ ನಾನು ಹೊಂದಿದ್ದೇನೆ. ನಾನು ಉಪನ್ಯಾಸಕನಾಗಿ ಸಾವಿರ ವಿದ್ಯಾರ್ಥಿಗಳಿಗೆ 32 ವರ್ಷಗಳ ಕಾಲ ಪಾಠ ಮಾಡಿದ್ದೇನೆ. ಕನಿಷ್ಠ 2,000 ನನ್ನ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಪುತ್ತಲಣ್ಣನೊಂದಿಗೆ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ. ಈ ಸಭೆಯಲ್ಲಿ ಕೂಡ ನನ್ನ ವಿದ್ಯಾರ್ಥಿಗಳಿರಬಹುದು. ನನ್ನ ಕೈಯಲ್ಲಿ ಬರುವಾಗ ಒಂದು ಕೊತ್ತಾಳಿಕೆಯ ಬ್ಯಾಟ್ ಇತ್ತು. ನಾನೊಬ್ಬ ವಿದ್ಯಾರ್ಥಿ ಹತ್ರ ಅರ್ಜೆಂಟ್ ನನಗೆ ಒಂದು ಕೊತ್ತಾಳಿಕೆ ಒಂದು ಬ್ಯಾಟ್ ಮರೆತು ಕೊರಲ ಮಾರೆ ಅಂತ ಒಬ್ಬ ವಿದ್ಯಾರ್ಥಿ ಶುಭಕರ ಅಂತ ಕುಂಬ್ರದಲ್ಲಿ ಹೇಳಿದೆ. ರಪ್ಪ ತಂದು ಕೊಟ್ಟ. ಯಾಕೆಂದರೆ ನಾವು ಸಣ್ಣದಿರುವಾಗ ಬಡತನದಲ್ಲಿ ಬೆಳೆದವರು, ನಾವು ಕೊತ್ತಾಳಿಕೆ ಬ್ಯಾಟಿನಲ್ಲೇ ಆಡಿದವರು. ಆದರೆ ಇವತ್ತು ಕಾರ್ಯಕರ್ತರೊಬ್ಬರು ನನಗೆ ಪುತ್ತಿಲಣ್ಣನ ಚುನಾವಣಾ ಚಿಹ್ನೆಯಾಗಿರುವಂತಹ ಬ್ಯಾಟನ್ನು ತಂದು ಕೊಟ್ಟಿದ್ದಾರೆ. ನನಗೆ ತುಂಬ ಸಂತೋಷ ಆಯಿತು. ಬ್ಯಾಟ್ ಹಿಡಿದಂತಹ ಕ್ರೀಡಾಪಟುವಿಗೆ ಸುಮಾರು 6 ತಿಂಗಳವರೆಗೆ ಬ್ಯಾಟ್ಸ್ಮನ್ ಅಂತ ಕರೀತಾ ಇದ್ರು. ಆದರೆ ಲಿಂಗ ತಾರತಮ್ಯ ಇರಬಾರದು ಎನ್ನುವ ಉದ್ದೇಶದಿಂದ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಬದಲಾವಣೆ ಮಾಡಲ್ಲ. ನಾನು ಇಂಗ್ಲಿಷ್ ಸಂಪನ್ಮೂಲ ವ್ಯಕ್ತಿ. ಬ್ಯಾಟ್ಸ್ಮನ್ ಅಂತ ಹೋಗಿ ಬ್ಯಾಟರ್, BATTER ಎನ್ನುವ ಶಬ್ದ ಚಲಾವಣೆಗೆ ಬಂತು. ಸುಮಾರು 6 ತಿಂಗಳಿಂದ ಎಲ್ಲ ಕ್ರಿಕೆಟ್ ಕಮೆಂಟ್ರಿಯಲ್ಲಿ ನೀವು ಬ್ಯಾಟರ್ ಎನ್ನುವ ಶಬ್ದವನ್ನು ಕೇಳಿರಬಹುದು. ಒಬ್ಬ ಒಳ್ಳೆಯ ಬ್ಯಾಟರ್ ಕ್ರೀಡಾಂಗಣದಲ್ಲಿ ಹೀಗೆ ಒಂದು ಸಿಂಬಲ್ ಮಾಡ್ತಾನೆ. ಈ ಸಿಂಬಲ್ ಏನು ನಿಮಗೆ ಗೊತ್ತುಂಟು. ಈ ಸಿಂಬಲ್ ಅನ್ನು ಪ್ರತಿ ಬಾಲಿಗೂ ಅರುಣಣ್ಣ ಮಾಡಬೇಕು. ಈ ಸಿಂಬಲ್ ಅನ್ನು ಪ್ರತಿ ಬಾಲಿಗೂ ಪ್ರತಿ ಓವರಿಗೂ ಅರುಣಣ್ಣ ಮಾಡಬೇಕು ಅಂತ ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ. ನಾನೀಗ ಮಾತನಾಡಲಿಕ್ಕೆ ಬಂದಂತಹ ಸ್ಥಳ ಇದು ಪವಿತ್ರವಾದಂತಹ ಈಶ್ವರ ಮಂಗಲ. ಇಲ್ಲಿ ಪಂಚಲಿಂಗೇಶ್ವರನ ಸನ್ನಿಧಿ ಇದೆ, ಇಲ್ಲಿ ಹನುಮನ ಸನ್ನಿಧಿ ಇದೆ, ಇಲ್ಲಿ ಕೋದಂಡರಾಮನ ಸನ್ನಿಧಿ ಇದೆ, ಇಲ್ಲಿ ಅಮರಗಿರಿ ಇದೆ. ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದಂತಹ ವೀರ ಯೋಧರನ್ನು ನೆನೆಯುವಂತಹ ಒಂದು ಸಂಸ್ಥೆಯನ್ನು ಇಲ್ಲಿ ಹುಟ್ಟು ಹಾಕಿದ್ದಾರೆ ಹನುಮಗಿರಿಯಲ್ಲಿ. ಇನ್ನೆಷ್ಟೋ ತೀರ್ಥಕ್ಷೇತ್ರಗಳಲ್ಲಿ ಇರಬಹುದು. ಹಾಗಾಗಿ ಪಂಚಲಿಂಗೇಶ್ವರನ ಸನ್ನಿಧಿಯಾದಂತಹ ಈಶ್ವರ ಮಂಗಲದಲ್ಲಿ ಸದ್ಯೋಜಾತ, ಈಶಾನ, ಅಘೋರ, ತತ್ಪುರುಷ, ವಾಮದೇವ ಎಂಬ ಪಂಚಮುಖವನ್ನು ಹೊಂದಿರುವಂತಹ ಈಶ್ವರನಿಗೆ ಸಾಷ್ಟಾಂಗ ವಂದಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರ ಮತ್ತು ಅವನ ಕಿಂಕರನಾದಂತಹ ಆಂಜನೇಯನನ್ನೇ ತಮ್ಮ ಉಸಿರಾಗಿ ಇರುವಂತಹ ಒಂದು ನಮ್ಮ ಅಂಗಸಂಸ್ಥೆ ಇದ್ದರೆ ಅದು ಬಜರಂಗ ದಳ. ಅದನ್ನು ಕೂಡ ನಿಷೇಧ ಮಾಡುವಂತಹ ಒಂದು ಕುಕೃತ್ಯಕ್ಕೆ ನಮ್ಮ ಒಂದು ಪಕ್ಷ ಸಿದ್ಧವಾಗಿದೆ. ಆದರೆ ಕೂಡಲೇ ಅವರಿಗೆ 2 ದುಷ್ಟ ಶಕುನಗಳು ಕಾಣಿಸಿಕೊಂಡಿವೆ. ಎಚ್ಚರ ಎಚ್ಚರ, ಭಜರಂಗಿಗಳ ಸುದ್ದಿಗೆ ಹೋದರೆ ನಿಮಗೆ ಉಳಿಗಾಲವಿಲ್ಲ ಎನ್ನುವಂತಹ ಉತ್ತರವನ್ನು ವಿಧಿ ಕೊಟ್ಟಿದೆ. ಅಮರಗಿರಿ ಇರುವ, ಪಂಚಲಿಂಗೇಶ್ವರನ ದೇಗುಲ ಇರುವ, ಕೋದಂಡರಾಮನ ಕೃಷ್ಣ ವಿಗ್ರಹ ಇರುವ ಈ ಪವಿತ್ರವಾದಂತಹ ಪುಣ್ಯಭೂಮಿಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಎನ್ನುವಂತಹ ಒಬ್ಬ ಪಕ್ಷೇತರ ಅಭ್ಯರ್ಥಿ ಅತ್ಯಂತ ಅದೃಷ್ಟಶಾಲಿ ಸಂಖ್ಯೆಯಾದಂತಹ 7 ಅವರ ಪಾಲಿಗೆ ಬಂದಿದೆ. ಅವರ ಪಾಲಿಗೆ ನಮ್ಮೆಲ್ಲರ ಅತ್ಯಂತ ಪ್ರಿಯವಾದ ಕ್ರೀಡೆಗಳಲ್ಲಿ ಒಂದು ಕ್ರಿಕೆಟ್, ಆ ಬ್ಯಾಟ್ ಬಂದಿದೆ. ಅವರ ಕ್ರಮಾಂಕ
ಸಂಖ್ಯೆ 7 ಧೋನಿಯ ಸಂಖ್ಯೆ. ಧೋನಿ ಇತ್ತೀಚೆಗೆ ಒಂದು IPL ನಲ್ಲಿ ಕೊನೆಯ ಬಾಲಿಗೆ 6 ಬಾರಿಸಿದ್ದಾರೆ. ಅರುಣಣ್ಣ ಹಾಗಲ್ಲ, ಪ್ರತಿ ಬಾಲಿಗೂ 6 ಬಾರಿಸುವವರು. ಆದರೆ ದುರಾದೃಷ್ಟವಶಾತ್ ನಮ್ಮ ತಾಯಿಯ ದೊಡ್ಡ ತಾಯಿಯ ಮಕ್ಕಳು ಅಥವಾ ನಮ್ಮ ಚಿಕ್ಕ ತಾಯಿಯ ಮಕ್ಕಳು ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಒಂದು ಮಹಾಭಾರತ ಕಥೆ ಇವತ್ತು ಪುತ್ತೂರಿನಲ್ಲಿ ಅನಾವರಣಗೊಳ್ತಾ ಇದೆ. ನಾವು ಪಾಂಡವ ಪಕ್ಷ, ಅವರು ಕೌರವ ಪಕ್ಷ. ಮೂಲತಃ ನಾವೆಲ್ಲರೂ ತಾವರೆ ಹೂವಿನ ಪಕ್ಷದವರೇ. ನನ್ನ ಜನ್ಮದಲ್ಲಿ ಇದುವರೆಗೆ ನಾನು ಬೇರೆ ಪಕ್ಷದ ಓಟ ಹಾಕಿದ್ದಿಲ್ಲ. ಆದರೆ ಈ ಬಾರಿ ಅತ್ಯಂತ ಮನನೊಂದು ನಾನು ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲರ ಬ್ಯಾಟಿಗೆ ನಾಡ್ದು ನಾನು ಒತ್ತುವನಿದ್ದೇನೆ. ನೀವೆಲ್ಲರೂ ಕರತಾಡನ ಮಾಡಿ ಕ್ರಮ ಸಂಖ್ಯೆ 7ಕ್ಕೆ ನೀವು ಮತದಾನ ಮಾಡಬೇಕು. ಮೊದಲು ನನ್ನ ಪರಿಚಯ ಹೇಳುವ ಅರ್ಥ ನಾನು ಹೇಳಿದೆ, ಬರೇ ನನ್ನ ಹೆಸರು ರಾಮಚಂದ್ರ ಅಂತ ಹೇಳಿ ಅಂತ. ಯಾಕೆಂದರೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ನಮ್ಮ ಹೆಸರಿನ ಕೊನೆಯಲ್ಲಿ ಬರುವಂತಹ ಸರ್ನೇಮ್ ನಮಗೆ ನಮ್ಮ ಬಾಂಧವ್ಯಕ್ಕೆ ಅಡ್ಡಿಯಾಗಬಾರದು. ನಾನೊಬ್ಬ ಶಾಕಾಹಾರಿ. ನನ್ನ ಹೆಸರಿನ ಕೊನೆಯಲ್ಲಿ ನನಗೆ ನೆನಪು ಬರುವಂತಹ ಕೆಲವು ನಮ್ಮ ಜಿಲ್ಲೆಯ ಸರ್ನೇಮ್ಗಳನ್ನು ಸೇರಿಸಿದ್ದೇನೆ. ನನ್ನ ರಾಮಚಂದ್ರ ಎನ್ನುವ ಹೆಸರಿನ ಕೊನೆಯಲ್ಲಿ ಈ ಸರ್ನೇಮನ್ನಲ್ಲಿ ಯಾವುದನ್ನು ಬೇಕಾದರೂ ನೀವು ಹಾಕಿ ಕರೆಯಿರಿ. ರಾಮಚಂದ್ರ ಗೌಡ, ರಾಮಚಂದ್ರ ರೈ, ರಾಮಚಂದ್ರ ಶೆಟ್ಟಿ, ರಾಮಚಂದ್ರ ನಾಯಕ್, ರಾಮಚಂದ್ರ ಪೂಜಾರಿ, ರಾಮಚಂದ್ರ ಮುಗೇರ, ರಾಮಚಂದ್ರ ಕೋಟ್ಯಾನ್, ರಾಮಚಂದ್ರ ಪುರುಷ, ರಾಮಚಂದ್ರ ಶೆಟ್ಟಿಗಾರ್, ರಾಮಚಂದ್ರ ಪ್ರಭು, ರಾಮಚಂದ್ರ ಪಾಟಾಳಿ, ರಾಮಚಂದ್ರ ಮಣಿಯಾಣಿ, ರಾಮಚಂದ್ರ ಶೇರಿಗಾರ್, ರಾಮಚಂದ್ರ ಗಟ್ಟಿ, ರಾಮಚಂದ್ರ ಬೋರ್ಕರ್, ರಾಮಚಂದ್ರ ಮೊಗವೀರ, ರಾಮಚಂದ್ರ ರಾವ್, ಶಾಸ್ತ್ರಿ, ಶರ್ಮಾ, ಅಡ್ಯಂತಾಯ, ಆಳ್ವ, ಭಂಡಾರಿ, ಎಟ್ಸೆಟ್ರಾ ಎಟ್ಸೆಟ್ರಾ. ಯಾವುದು ಬೇಕಾದ್ರೂ ನೀವು ಕರ್ಕೊಳ್ಳಿ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಒಳಗೆ ಜಾತಿಯ ಕಂದರವನ್ನು ಬಿತ್ತುವಂತಹ ದುಷ್ಕೃತ್ಯ ನಡೆದಿದೆ ಪುತ್ತೂರಿನಲ್ಲಿ. ಪುತ್ತೂರಿನ ವಿಧಾನಸಭೆಗೆ ಚುನಾವಣೆ ಡಿಕ್ಲೇರ್ ಆದಾಗ ನಮ್ಮ ಮತದಾರರ, ನಮ್ಮ ಯುವ ನೇತಾರರ, ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನಾನು ಅರ್ಥ ಮಾಡಿಕೊಳ್ಳದೆ ಮುಂಚೂಣಿಯಲ್ಲಿದ್ದಂತಹ 5 ಹೆಸರನ್ನು ಬಿಟ್ಟು ಪುತ್ತೂರು ಕ್ಷೇತ್ರಕ್ಕೆ ಸಂಬಂಧಪಡದಂತಹ ಒಬ್ಬ ವಯೋವೃದ್ಧ ಮಹಿಳೆಯ ಹೆಸರನ್ನು XYZ ಎನ್ನುವಂತಹ 3 ರಾಜಕಾರಣಿಗಳ ಷಡ್ಯಂತ್ರದಿಂದಾಗಿ ಆ ಹೆಸರನ್ನು ಕಳುಹಿಸಲಾಯಿತು. ಅದು ಇಡೀ ಪುತ್ತೂರಿನ ಇತಿಹಾಸದಲ್ಲಿ ಟರ್ನಿಂಗ್ ಪಾಯಿಂಟ್. ಆಗಲೂ ಈ ರಾಮಚಂದ್ರ ವಿಚಲಿತನಾಗಲಿಲ್ಲ. ಆದರೆ ಯಾವಾಗ ಮಾಧ್ಯಮದಲ್ಲಿ ಪುತ್ತೂರಿನ ಖ್ಯಾತ ಮಾನಸಿಕ ತಜ್ಞರಾದಂತಹ ಡಾಕ್ಟರ್ ಮುದ್ರಾಜ್ ಅವರ ಒಂದು BJPಯ ಪ್ರಕೋಷ್ಠದಲ್ಲಿ ಅವರು ಅಧಿಕಾರಿ, ಅವರಿಗೆ ಒಂದು ಸ್ಥಾನ ಉಂಟು BJPಯಲ್ಲಿ, ಅವರು ಒಂದು ಲೇಖನವನ್ನು ಬರೆದರು. ಅದನ್ನು ನನಗೆ ಓದಿದಾಗ ಈ ಸಂದರ್ಭದಲ್ಲಿಯೂ ನಾನು ಪುತ್ತಿಲರ ಪರವಾಗಿ ನಿಂತು ಪ್ರಚಾರಕ್ಕೆ ಹೋಗದೇ ಇದ್ದರೆ ದೇವಋಣ, ಆಚಾರ್ಯ ಋಣ, ಮಾತೃ ಋಣ, ವೇದ ಋಣ, ವಿದ್ಯಾಋಣ, ಪಿತೃಋಣ, ಇನ್ನು ಎಷ್ಟು ಬೇಕಾದರೂ ಸೇರಿಸಿಕೊಳ್ಳಿ, ಈ ಎಲ್ಲ ಋಣಗಳನ್ನು ನಾನು ತೀರಿಸದಂತಹ ಒಬ್ಬ ಸ್ವಾರ್ಥಿ ಆಗ್ತಾ ಇದೆ ಎನ್ನುವಂತಹ ತೀರ್ಮಾನಕ್ಕೆ ಬಂದಂತಹ ನಾನು ಕೇಳಿದ್ದು ನನ್ನ ಮಗನ ಒಪ್ಪಿಗೆ. ಯಾಕೆಂದರೆ ಅವರು ಮೈಸೂರಿನಲ್ಲಿ ಒಬ್ಬ ಖ್ಯಾತ ಮೆದುಳು ತಜ್ಞ, ನನಗಿಂತ ಹೆಚ್ಚು ವಿದ್ಯಾವಂತ, ನನಗಿಂತ ಹೆಚ್ಚು ವಿವೇಕವಂತ ಮಗ. ಹೀಗೆ ನಾನೊಂದು ಸವಾಲಿಗೆ ಉತ್ತರಿಸುವುದಕ್ಕೆ ಪುತ್ತೂರಿನಲ್ಲಿ ಒಬ್ಬ ಭಾಷಣಕಾರನಾಗಿ ಹೋಗ್ತಾ ಇದ್ದೇನೆ, ಸ್ವಯಂ ಪ್ರೇರಿತನಾಗಿ. ನೀನು ಒಪ್ತೀಯಾ? ನೀನು ಒಪ್ಪಿದ್ರೆ ನಾನು ಹೋಗ್ತೇನೆ ಅಂತ ಹೇಳಿದೆ. ಅಪ್ಪ, ಇಷ್ಟವರೆಗೆ ನಾನು ಓಟಿಗೆ ಬಾರದ ಈ ಸಲ ಪುತ್ತಿಲರ ಕುಮಾರನಿಗೆ ಓಟಿಗೆ ನಾನು ಬರ್ತಾ ಇದ್ದೇನೆ ಬೈಕಲ್ಲಿ, ನೀವು ಪ್ರಚಾರಕ್ಕೆ ಹೋಗದೆ ಬರ್ತೀಯಾರು ಹೋಗೋದು ಅಂತ ಮಗ ಕೇಳಿದ. ಹಾಗಾಗಿ ನಾಡಿದ್ದು ಅವನ ಡಾಮಿನರ್ ಬೈಕಿನಲ್ಲಿ ಮೈಸೂರಿನಿಂದ ಓಟ್ ಹಾಕಲಿಕ್ಕೆ ಬರ್ತಾನೆ, ಮತ್ತೆ ನಾವು ಮೈಸೂರಿಗೆ ಹೋಗ್ತಾನೆ ಅವನ ಪೇಷಂಟ್ಗಳನ್ನು ನೋಡುವುದಕ್ಕೆ. ಇಂತಹ ಒಬ್ಬ ಧೀಮಂತ ಮಗನ ಸಲಹೆಯ ಮೇರೆಗೆ ನಾನು ಪುತ್ತಿಲ ಅಣ್ಣನ ಪರವಾಗಿ ಪ್ರಚಾರಕ್ಕಾಗಿ ಬಂದಿದ್ದೇನೆ. ನನ್ನ ಧಮನಿಗಳಲ್ಲಿ ಇವತ್ತು ರಕ್ತ ಕುದೀತಾ ಇದೆ. ಪುತ್ತೂರಿನ ಕಾರ್ಯಕರ್ತರಿಗೆ ಆದಂತಹ ಅನ್ಯಾಯವನ್ನು ಕಂಡು ನನ್ನ ವಯಸ್ಸಿನ ಸರಿ ಉಲ್ಟದ ವಯಸ್ಸಿನಲ್ಲಿ ನಾನಿವತ್ತಿದ್ದೇನೆ. ಅಷ್ಟು ಉತ್ಸಾಹ ನನ್ನಲ್ಲಿ ಮನೆ ಮಾಡ್ತಾ ಇದೆ. ಈಗ ನೀವು ಮಹಿಷಾಸುರದ ವೇಷ ನನಗೆ ಚೌಕಿಯಲ್ಲಿ ಬರೆದರೆ ಮಹಿಷಾಸುರ ವೇಷ ಮಾಡುವಂತಹ ದೇಹದಾರ್ಢ್ಯತೆಯನ್ನು ನಾನು ಹೊಂದಿದ್ದೇನೆ. ಯಾಕಂದರೆ ಯಕ್ಷಗಾನವನ್ನು ನಾನು ಶಾಸ್ತ್ರೀಯವಾಗಿ ಕಲಿತವ. ಇದೇ ಈಶ್ವರಮಂಗಲದಲ್ಲಿ ನಾನು ವೇಷವೂ ಮಾಡಿದ್ದೇನೆ, ಅರ್ಥ ಹೇಳಿದ್ದೇನೆ. ಮಣ್ಣಾಪು ನಾರಾಯಣ ಶೆಟ್ಟಿ ಅಂತ ಒಬ್ಬರು ಅರ್ಥಧಾರಿದ್ರು. ಈಗ ಧರ್ಮಸ್ಥಳ ಮಠದಲ್ಲಿ ಬಣ್ಣದ ವೇಷ ಮಾಡುವಂಥ ಹರೀಶ ಬಣ್ಣಾಪು ಅವರ ತೀರ್ಥರೂಪರು. ಇಲ್ಲಿಯ KC ಪಾಟಾಳಿಯವರು
ನನ್ನನ್ನು ಆವತ್ತು ಆಮಂತ್ರಿಸಿದರು ತಾಳಮದಲ್ಲಿ ಅರ್ಥ ಹೇಳುವುದಕ್ಕೆ. ಈಗ ನನ್ನ ಭಾಷಣವನ್ನು ಮುಂದುವರಿಸಿದ ನನ್ನ ಪರಿಚಯವನ್ನು ಸ್ವಲ್ಪ ಹೇಳಿದೆ. ಬ್ಯಾಟರ್ ಎನ್ನುವ ಶಬ್ದ ಈಗ ಚಲಾವಣೆಯಲ್ಲಿದೆ. ಇನ್ನೊಂದು ಶಬ್ದ ನೀವು ಕೇಳಿದ್ದೀರಿ, ಅದು ಬಟರ್, BUTTER. ನಿಮ್ಮೆಲ್ಲರ ಮನೆಗಳಲ್ಲಿ ಹಾಲಿಗೆ ಹೆಪ್ಪಾಕ್ತಾರೆ, ಮೊಸರು ಮಾಡ್ತಾರೆ. ಮೊಸರನ್ನು ನಿಮ್ಮ ಅಮ್ಮ ಮಥನದಿಂದ ಕಡೀತಾರೆ, ಚರ್ನಿಂಗ್ ಮೆಷಿನಿಂದ ಕಡೀತಾರೆ. ಆ ಕಡೆದಾಗ ಮೊದಲು ಸಿಗುವಂತಹದ್ದು ಬಟರ್. ನಮ್ಮ ಪುತ್ತಿಲ ಅರುಣಕುಮಾರ್ ಎನ್ನುವರು ಇವತ್ತು ಬ್ಯಾಟರ್ ಆಗಿದ್ದಾರೆ, ಬ್ಯಾಟ್ ಹಿಡಿದಿದ್ದಾರೆ. ನಾವೆಲ್ಲರೂ ಅವರ ಅನುಯಾಯಿಗಳು, ಅವರ ಅಭಿಮಾನಿಗಳು ಈಗ ಒಂದು ಸಮುದ್ರ ಮಥನ ಮಾಡಬೇಕಾಗಿದೆ, ಕ್ಷೀರ ಸಾಗರದ ಮಥನ ಮಾಡಬೇಕಾಗಿದೆ. ಅಖಂಡ ಭಾರತದ ಸಂಕಲ್ಪ, ಅಖಂಡ ಹಿಂದುತ್ವದ ಸಂಕಲ್ಪ ಎನ್ನುವಂತಹ ವಿಶ್ವಾಸವೇ ನಮ್ಮ ಮಹೇಂದ್ರ ಪರ್ವತ, ನಮ್ಮ ಕಡೆಗೋಲು. ನಮ್ಮ ಎಲ್ಲರ ಪ್ರೋತ್ಸಾಹವೇ ನಾವು ಮಾಡುತ್ತಿರುವಂತಹ ಆ ಮಥನದ ಹಗ್ಗ. ಮಥನದಲ್ಲಿ ಫಲವಾಗಿ ಸಿಕ್ಕುವಂತಹದ್ದು ಬೆಣ್ಣೆ ಅಥವಾ ಬಟರ್. ನಮ್ಮ ಬಟರ್ ಪಡೆಯಲೇಬೇಕು. ಆ ಬಟರನ್ನು ನಾವೆಲ್ಲರೂ ಹಂಚಿ ತಿನ್ನಲೇಬೇಕು. ಹಾಗೆ ಹಂಚಿ ತಿನ್ನುವ ದಿನ 13 ತಾರೀಕು, ಮೇ 13 ತಾರೀಕು ಸಾಯಂಕಾಲ. ಪುತ್ತಿಲರ ವಿಜಯ ಎನ್ನುವುದು ಈಗಾಗಲೇ ಘೋಷಿಸಲ್ಪಟ್ಟಿದೆ. ಎಷ್ಟು ಸಾವಿರ ಮತಗಳ ಅಂತರದಿಂದ ಮಾತ್ರ ನಾಡಿದ್ದು 13ಕ್ಕೆ ಗೊತ್ತಾಗುವುದು, ಸಂಶಯವೇ ಇಲ್ಲ. ಯಾಕೆಂದರೆ ನನ್ನ ವಿದ್ಯಾರ್ಥಿಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ದುಡಿಯುವವರಿದ್ದಾರೆ. ನನಗೆ ಅವರು ರಹಸ್ಯವಾಗಿ ನನ್ನೊಂದಿಗೆ ಮಾತಾಡ್ತಾರೆ. ಇಂಟೆಲಿಜೆನ್ಸ್ ರಿಪೋರ್ಟ್ ನನಗೆ ಹೇಳ್ತಾರೆ. ಡಿಫೆನ್ಸ್ನಲ್ಲಿದ್ದಾರೆ, ಪೊಲೀಸ್ನಲ್ಲಿದ್ದಾರೆ, ಇಂಟೆಲಿಜೆನ್ಸ್ನಲ್ಲಿದ್ದಾರೆ, DRDOದಲ್ಲಿದ್ದಾರೆ, CFTRAಯಲ್ಲಿದ್ದಾರೆ. ನನ್ನ ವಿದ್ಯಾರ್ಥಿಗಳಿಲ್ಲದ ಕ್ಷೇತ್ರವೇ ಇಲ್ಲ. ರಾಮಚಂದ್ರ ಸರ್, ಈ ಸಲ ನಿಮ್ಮ ಶಿಷ್ಯ ಅರುಣ್ ಕುಮಾರ್ ಪುತ್ತೂರಿಗೆ ಹೊಸ MLA ಆಗಿ ಬ್ಯಾಟ್ ಹಿಡಿದು ವಿಧಾನಸಭೆಯನ್ನು ಪ್ರವೇಶಿಸಿದರು ನಿಶ್ಚಯ ಅಂತ ನನ್ನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಆದರೆ ನಾವು ಬಂಡಾಯಗಾರರಲ್ಲ. ನಾವು ನಮ್ಮ ಮಾತೃಸಂಸ್ಥೆಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವರು. ಅದಕ್ಕೋಸ್ಕರ ಅರುಣ್ ಕುಮಾರ್ ಪುತ್ತಿಲ ಅವರು ತನ್ನ ಬ್ಯಾಟಿನಲ್ಲಿ ನಮಗೆ ಪವಿತ್ರವಾದಂತಹ ರಾಷ್ಟ್ರೀಯ ಪುಷ್ಪವಾದಂತಹ ತಾವರೆಯನ್ನು ಇಟ್ಟುಕೊಂಡು ವಿಧಾನಸಭೆಯನ್ನು ಪ್ರವೇಶಿಸ್ತಾರೆ. ಅವರು ಈಗಾಗಲೇ ಬೇಷರತ್ತಾಗಿ ಹೇಳಿದ್ದಾರೆ, ನನ್ನ ವಿಜಯದ ನಂತರ ನನ್ನ ಸಂಪೂರ್ಣ ಬೆಂಬಲ ಮೋದಿ ಸರ್ಕಾರಕ್ಕೆ, ಅರ್ಥಾತ್ BJP ಸರ್ಕಾರಕ್ಕೆ. ನಾಳೆ UPಯ ಒಬ್ಬರು ಪುತ್ತಿಲ ಬರುವುದಕ್ಕಿದ್ದಾರೆ. UPಯ ಪುತ್ತೂರಿಗೆ ಬರುವುದಕ್ಕಿದ್ದಾರೆ. ಪುತ್ತೂರಿಗೆ ಒಬ್ಬರು ಪುತ್ತಿಲ, UPಯ ಒಬ್ಬರು ಪುತ್ತಿಲ ನಾಳೆ ಪರಸ್ಪರ ಭೇಟಿಯಾಗುವುದಕ್ಕಿದ್ದಾರೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಯೋಗಿ, ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮೋದಿ ಅವರ ಕೈ ಬಲಪಡಿಸಬೇಕಾದ್ರೆ ಡೋಂಗಿ ಹಿಂದುತ್ವದವರಿಗೆ ನಾವು ಪಾಠ ಕಲಿಸಲೇಬೇಕು. ನೈಜ ಹಿಂದುತ್ವ ಮಾತ್ರ ನಮಗೆ ಬೇಕು. ನಮಗೆ ರಾಜಕಾರಣಿಯಾಗಿ ಮಂತ್ರವಾದಿಯಾಗುವವರು ಬೇಡ. ರಾಜಕಾರಣಿಯಾಗಿ ಶನಿ ಉಚ್ಚಾಟನೆ ಮಾಡುವ ಮಂತ್ರವಾದಿಗಳು ನಮಗೆ ಬೇಡ. ಪವಿತ್ರವಾದಂತಹ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಮಹಾಲಿಂಗೇಶ್ವರದ ಭಕ್ತರು, ಶನಿ ಭಕ್ತರು ಕೂಡಿ ಕೆಲವು ವರ್ಷಗಳ ಹಿಂದೆ ಶನೇಶ್ವರ ಸ್ವಾಮಿಯ ಪೂಜೆ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಲಾಠಿ ಚಾರ್ಜ್ ಆಯಿತು. ಈ ಘಟನೆ ನೋಡಿದಾಗ ನನಗೆ ಇತಿಹಾಸದ ಒಂದು ಘಟನೆ ನೆನಪಾಗ್ತದೆ. ಅದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ದಿನಾಂಕ ನಿಮಗೆ ನೆನಪಿಲ್ಲದಿದ್ದರೆ ನಾನು ಪುಸ್ತಕ ನೋಡಿ ಬರ್ಕೊಂಡು ಬಂದಿದ್ದೇನೆ. ಯಾಕಂದ್ರೆ ನಾನೀಗ ಇತಿಹಾಸ ಮಾಡುವುದನ್ನು ಬಿಟ್ಟಿದ್ದೇನೆ. ಇತಿಹಾಸ ಸೃಷ್ಟಿಸಬೇಕು. ನಾವೀಗ ಇತಿಹಾಸ ಮಾಡುವುದಲ್ಲ, ಹೊಸ ಇತಿಹಾಸವನ್ನು ನಾವು ಪುತ್ತೂರಿನಲ್ಲಿ ಸೃಷ್ಟಿಸಬೇಕು. 13 ಏಪ್ರಿಲ್ 1919ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು. ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಒಟ್ಟು ಸೇರಿದ್ರು. ಜನರಲ್ ಡಯರ್ ಎನ್ನುವಂತಹ ನಿರಂಕುಶ ನಿರ್ದಯಿ ಬ್ರಿಟಿಷ್ ಅಧಿಕಾರಿ ಆ ರಾಷ್ಟ್ರೀಯತೆಯ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಗುಂಡು ಹೊಡೆಸಿದ. ಕೆಲವು ವರ್ಷಗಳ ಹಿಂದೆ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಸೇರಿದಂತಹ ಭಕ್ತರ ಮೇಲೆ ಒಬ್ಬ ದುಷ್ಟ ರಾಜಕಾರಣಿ ಹಿಂದುತ್ವದ ಮುಖವಾಡವನ್ನು ಧರಿಸಿದ ಗೋಮುಖ ವ್ಯಾಘ್ರ, ಈಗ ಅರ್ಥಾತ್ ಮಂತ್ರವಾದಿ ಲಾಠಿ ಚಾರ್ಜ್ ಮಾಡಿಸಿದ. ಮೊನ್ನೆ ಮಾಧ್ಯಮದಲ್ಲಿ ಒಂದು ಲೇಖನ ಓದಿದೆ. ಆ ಲಾಠಿ ಚಾರ್ಜ್ನಲ್ಲಿ ಪೆಟ್ಟು ತಿಂದಂತಹ ಮೊಟ್ಟೆ ತರಕದ ಒಬ್ಬಳು ಮಹಿಳೆ ಅತ್ಯಂತ ನೋವಿನಿಂದ ಲೇಖನವನ್ನು ಬರೆದಿದ್ರು. ಓಹೋ, ಆವತ್ತು ಲಾಠಿ ಚಾರ್ಜ್ ಮಾಡಿಸಿದವು ನೀವೆಯೋ, ನಿಮಗೆ ವಿಧಿ ಪಾಠ ಕೊಟ್ಟಿದೆ, ಇನ್ನೂ ನಿಮಗೆ ಬುದ್ಧಿ ಬರಲಿಲ್ವೋ ಅಂತ ಒಬ್ಬರು ಮಹಿಳೆ ಲೇಖನದಲ್ಲಿ ಬರೆದಿದ್ದಾರೆ. ಹಾಗಾಗಿ ಈಗ ವ್ಯತ್ಯಾಸ ಇರುವುದು ನಕಲಿ ಹಿಂದುತ್ವ ಮತ್ತು ಅಸಲಿ ಹಿಂದುತ್ವದ ಮಧ್ಯೆ.
ಒಂದು ರೀತಿಯ ದಾಯಾದ್ಯ ಕಲಹ. ಅವರು ಕೌರವರು, ನಾವು ಪಾಂಡವರು. ಈ ಪಾಂಡವರಿಗೆ ಖಂಡಿತವಾಗಿಯೂ ಜಯ ಸಿಗ್ತದೆ, ಯಾಕಂದರೆ ನಮ್ಮ ಕಡೆಗೆ ನ್ಯಾಯ ಇದೆ. ಇನ್ನೊಂದು ರಾಮಾಯಣದ ವಿಷಯವನ್ನು ನಾವು ಉಲ್ಲೇಖಿಸಬೇಕು. ಪುತ್ತೂರಿನಲ್ಲಿ ಇಡೀ ಕಾರ್ಯಕರ್ತರ ಧ್ಯೇಯ ಧೋರಣೆಗಳನ್ನು ವಿರೋಧಿಸಿ ಪುತ್ತೂರಿನ ಜನಮಾನಸದ ಅಭಿರುಚಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಪುತ್ತೂರಿನ ಶೀಲಹರಣ ಮಾಡುವಂತಹ ಒಂದು ಕೆಟ್ಟ ಕೆಲಸಕ್ಕೆ ತಥಾಕಥಿತ ಕೆಲವು ರಾಜಕಾರಣಿಗಳು ಒಟ್ಟಾದರು. ಅವರಿಗೆ ದುಡ್ಡು ಮಾಡುವ ಆಸೆ, ಅವರಿಗೆ ಒಂದು ಮುಖ ಶಿಕ್ಷಣ ಪ್ರೇಮಿ ಎನ್ನುವಂಥ ಮುಖ. ಆ ಶಿಕ್ಷಣ ಪ್ರೇಮಿ ಅಂತ ಮುಖ ಅವರು ಯಾಕಿಟ್ಟುಕೊಂಡಿದ್ದಾರೆ ಅಂದರೆ ಅವರ ಇನ್ನೊಂದು ಮುಖ ಅವರ ವಾಣಿಜ್ಯೋದ್ಯಮ ಬೆಳೆಯಬೇಕು. ಈ ಎರಡು ಮುಖಗಳ ಎರಡು ನಾಲಿಗೆಯ ಹಾವು ಇವತ್ತು ಅರುಣ್ ಕುಮಾರ್ ಪುತ್ತಿಲ ಅವರ ಸೀಟು ಸಿಗದಂತೆ ಮಾಡುವುದಕ್ಕೆ ಮುಖ್ಯ ಕಾರಣ. ಅವರ ಒಂದು ಚಿಕ್ಕ ಪಂಗಡ ಇವತ್ತು ಕೂಡ ನಮಗೆ ವಿರುದ್ಧವಾಗಿ ಮತದಾನ ಮಾಡ್ತಾರೆ. ಆದರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಕೆಲವರು ಹೇಳಿಕೊಳ್ಳುವುದಿಲ್ಲ, ಗುಟ್ಟಾಗಿ ಅರುಣಣ್ಣನಿಗೆ ಮತದಾನ. ಎಷ್ಟೋ ಪದಾಧಿಕಾರಿಗಳು ನನಗೆ ಗೊತ್ತುಂಟು, ಪುತ್ತೂರಿನ ಪ್ರತಿಯೊಬ್ಬರು ನನಗೆ ಗೊತ್ತುಂಟು. ಯಾಕೆ 40 ವರ್ಷದಿಂದ ನಾನು ಪುತ್ತೂರಿನ ಮಣ್ಣಿನ ಮಗನಾಗಿದ್ದೇನೆ. ಎಲ್ಲರ ನಾಡಿ ಮಿಡಿತವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅವರು ನಾಡಿದ್ದು ಒತ್ತುವುದು ಕ್ರಮ ಸಂಖ್ಯೆ 7ಕ್ಕೆ, ಅವರು ನಾಡಿದ್ದು ಒತ್ತುವುದು ಕ್ರಮ ಸಂಖ್ಯೆ 7ಕ್ಕೆ. ಹಾಗೆ ಇವರೆಲ್ಲರ ಓಟು ಸೇರಿದಾಗ ಅರುಣಣ್ಣನಿಗೆ ಎಷ್ಟು ಅಂತರದ ವಿಜಯ ಅಂತ ಹೇಳುವುದಕ್ಕೆ ಮಾತ್ರ ನಾವು ಇವತ್ತು ಅಸಮರ್ಥರಾಗಿದ್ದೇವೆ. ಅದಕ್ಕೆ ನಾವು 13ಕ್ಕೆ ಕಾಯಲೇಬೇಕು. ಈಗಾಗಲೇ ನಾನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೇನೆ. ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದ್ದೇನೆ, ವಿಜಯೋತ್ಸವಕ್ಕೆ ಬರುವುದಿಲ್ಲ ಅಂತ. ಒಂದು ಸ್ವಲ್ಪ ತಿದ್ದುಪಡಿ. ನನ್ನ ಶಿಷ್ಯನ ವಿಜಯೋತ್ಸವವನ್ನು ನೋಡುವುದಕ್ಕೆ ನಾನು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದೇನೆ. 13ಕ್ಕೆ ಯಾವಾಗ ಫಲಿತಾಂಶ ಪ್ರಕಟವಾಗ್ತದೋ ನಾವೆಲ್ಲರೂ ಮತ್ತೊಮ್ಮೆ ಅದೇ ರಥ ಬೀದಿಯಲ್ಲಿ ಸೇರಬೇಕು. ಮತ್ತೊಮ್ಮೆ ನಾವು ಶ್ರದ್ಧಾಭಕ್ತಿಯ ಶನಿ ಪೂಜೆಯನ್ನು ಮಾಡಲೇಬೇಕು. ಸಹಮತ ಇದ್ದರೆ ಚಪ್ಪಾಳೆ ತಟ್ಟಿ. ಮತ್ತೊಮ್ಮೆ ನಾವು ಶ್ರದ್ಧೆಯಿಂದ ಶನಿ ಪೂಜೆಯನ್ನು ಮಾಡಬೇಕು. ಈಗ ನಮಗೆ ಲಾಠಿ ಚಾರ್ಜ್ ಯಾರು ಮಾಡಿಸ್ತಾರ ನೋಡೋಣ. ಯಾಕಂದರೆ ನಮ್ಮವ MLA ಆಗಿರ್ತಾನೆ, ಯಾರು ಮಾಡ್ತಾರೆ ನೋಡುವ. ನಾನು ವೈಯಕ್ತಿಕವಾಗಿ ಕೂಡ ಹರಕೆ ಹೊತ್ತುಕೊಂಡಿದ್ದೇನೆ. ಆ ಹರಕೆ ನಾನು ಇವತ್ತು ಹೇಳುವುದಿಲ್ಲ. ನಾಡಿದ್ದು ದೊಡ್ಡ ಸಂಗಮ ಇದೆ ಪುತ್ತೂರಿನಲ್ಲಿ 8 ತಾರೀಕಿಗೆ. 8 ತಾರೀಕಿನಲ್ಲಿ ನನಗೊಂದು 5 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಂತ ಕೇಳಿಕೊಳ್ತೇನೆ. ಆವತ್ತು ನಾನು ನನ್ನ ವೈಯಕ್ತಿಕವಾದ ಹರಕೆಯನ್ನು ಅಲ್ಲಿ ಘೋಷಣೆ ಮಾಡ್ತೇನೆ. ಆಂಜನೇಯನ ಪರಿಚಯ ರಾಮಲಕ್ಷ್ಮಣರಿಗೆ ಆಗ್ತದೆ. ಸೀತಾನ್ವೇಷಣೆಯಲ್ಲಿರುವವರಿಗೆ ಸೀತೆಯನ್ನು ಅನ್ವೇಷಣೆ ಮಾಡುವುದಕ್ಕೆ ಯಾರು ಅಂತ ಕೇಳಿದಾಗ ಆ ಕಪಿವೀರರಲ್ಲಿ ಸಾಗರೋಂಗನ ಮಾಡುವುದಕ್ಕೆ ಯಾರು ಅಂತ ಕೇಳಿದಾಗ ಯಾರು ಸರಿಯಾದ ವೀರರು ಸಿಗುವುದಿಲ್ಲ. ಕೊನೆಗೆ ಜಾಂಬವಂತ ನೀನೇ ಕಲಿ ಹನುಮ ಅಂತ ಹನುಮಂತನನ್ನು ಉದ್ದೀಪನಗೊಳಿಸ್ತಾರೆ. ಹನುಮಂತನಲ್ಲಿ ಅದ್ಭುತವಾದಂಥ ಸಾಮರ್ಥ್ಯ ಇದೆ. ಆದರೆ ಆ ಸಾಮರ್ಥ್ಯ ಅಗತ್ಯ ಬಿದ್ದಾಗ ಮಾತ್ರ ಬೆಳಕಿಗೆ ಬರ್ತದೆ. ಹಾಗಾಗಿ ನೀನೇ ಕಲಿ ಹನುಮ ಎನ್ನುವ ಆಶೀರ್ವಾದವನ್ನು ಜಾಂಬವಂತರಿಂದ ಪಡೆದಂತಹ ಆಂಜನೇಯ ಆ ಸಾಗರವನ್ನು ಮೀರಿ ಮುಂದಕ್ಕೆ ಲಂಘಿಸ್ತಾನೆ. ಅಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ನಮ್ಮ ಪುತ್ತಿಲರು ಇವರ ಅಪಪ್ರಚಾರ ಎನ್ನುವಂತಹ ಸಾಗರವನ್ನು ಮೀರಿ ಹಾರ್ತಾರೆ. ಇವರ ತೇಜೋವಧೆ ಎನ್ನುವಂತಹ ಸಾಗರವನ್ನು ನಮ್ಮ ಪುತ್ತಿಲರು ಮೀರಿ ಹಾರ್ತಾರೆ. ಇನ್ನೊಂದು CD ಬಿಡುಗಡೆ ಮಾಡಲಿಕ್ಕೂ ಸಾಕು, ನಂಬಲಿಕ್ಕಾಗುವುದಿಲ್ಲ ಇವರನ್ನು. ಒಂದು CD ಬಿಡುಗಡೆ ಮಾಡಲಿಕ್ಕೂ ಸಾಕು. ಪುತ್ತಿಲರನ್ನು ಕೆಟ್ಟ ರೀತಿಯಲ್ಲಿ ತೋರಿಸುವಂತಹ ಒಂದು CD ಈ ಆನಿಮೇಷನ್ ಪ್ರಪಂಚದಲ್ಲಿ ಮಾಡುವುದಕ್ಕೆ ಸಾಧ್ಯ ಉಂಟು. ಅಂತಹ CDಗಳಿಗೆಲ್ಲ ಬಗ್ಗುವ ಜನ ನಮ್ಮ ಕಾರ್ಯಕರ್ತರಲ್ಲ. ಯಾಕಂದರೆ ಪುತ್ತಿಲರು ರಾಮನ ಹಾಗೆ ಏಕಪತ್ನಿ ವ್ರತಸ್ಥ. ಇವರ ಹಾಗೆ ಹೋದ ಊರಿನಲ್ಲಿ ಬೆಡ್ರೂಮ್ ಇರುವಂತಹ ವ್ಯಕ್ತಿ ನಮ್ಮ ಅರುಣ್ ಕುಮಾರ್ ಅಲ್ಲ, ಏಕಪತ್ನಿ ವ್ರತಸ್ಥ. ಹಾಗಾಗಿ ಅವರ ಬಗ್ಗೆ ಅಶ್ಲೀಲವಾದಂತಹ ವಿಡಿಯೋ ಮಾಡುವುದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅಂತಹ ಒಬ್ಬ ಧೀಮಂತ ನಾಯಕ ಪುತ್ತೂರಿಗೆ ಬೇಕು. ಹೋಗಲಿ, ಅರುಣ ಕುಮಾರ್ ಅಲ್ಲ ಅಂತ ಇಟ್ಕೊಳ್ಳುವ. ಅವರ ಜೊತೆಗೆ ಹೋದಂತಹ 4 ಹೆಸರುಗಳು ಬೇಡ. ಆಶಕ್ಕನ ಮಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಅಂತ ಹೇಳ್ತಾರೆ, ಯುವಕ. ಅವನಿಗೆ ಸೀಟು ಕೊಟ್ಟಿದ್ರು ಕೂಡ ನಾನು ಇವತ್ತು ಭಾಷಣಕ್ಕೆ ಬರ್ತಿರ್ಲಿಲ್ಲ. ನನ್ನ ಒಂದೇ ಒಂದು ಕೊರಗು ಪುತ್ತೂರಿಗೆ ಒಬ್ಬ ಯುವ MLA ಬೇಕು ಎನ್ನುವುದು. ನಮಗೆ ಸರ್ಕಾರಿ ನೌಕರರಿಗೆ ನಿವೃತ್ತಿ ಅಂತ ಇದೆ, ಪಿಂಚಣಿ ಅಂತ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ಇದು ಬೇಡುವ. ಮೋದಿಯವರ ಆದರ್ಶ ಏನು? ವಯಸ್ಸು ಮೀರಿದವರನ್ನು ಮನೆಗೆ ಕಳುಹಿಸಬೇಕು ಅಂತ. ಉದಾಹರಣೆಗೆ ಈಶ್ವರಪ್ಪ, ತುಂಬ ಹೆಸರೇ ಉಂಟು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಯುವ ಪ್ರತಿಭೆಗಳಿಗೆ ಅವಕಾಶ ಬೇಕು. ನಾವು ನಿಮ್ಮ ಹಿಂದೆ ಇದ್ದೇವೆ. ಪುತ್ತೂರಿನ
ಪ್ರಖ್ಯಾತ ಇಬ್ಬರು ವೈದ್ಯರು ನನ್ನ ಜೊತೆಗೆ ಸೇರಿಕೊಂಡಿದ್ದಾರೆ. ಉಪನ್ಯಾಸಕ ವರ್ಗ ಒಳಗಿಂದ ಒಳಗೆ ಕೆಲಸ ಮಾಡ್ತಾ ಉಂಟು, ನಾನು ಮಾತ್ರ ಹೊರಗೆ ಕಾಣಿಸ್ಕೊಳ್ತಾ ಇದ್ದೇನೆ. ಒಳಗೆ IT ಸೆಲ್ನಲ್ಲಿ ನಮ್ಮ ಉಪನ್ಯಾಸಕ ವರ್ಗ ಕೆಲಸ ಮಾಡ್ತಾ ಉಂಟು. ನಮ್ಮ ಅಡ್ವೊಕೇಟ್ಸ್ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ವೈದ್ಯರು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜನಸಾಮಾನ್ಯರು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ಪುತ್ತಿಲರ ಅರುಣೋದಯ. ಬಂಧುಗಳೇ, ಇವತ್ತು ಈಶ್ವರಮಂಗಲದಲ್ಲಿ ಕಾರ್ಯಕ್ರಮ 5 ಗಂಟೆಗೆ ಅಂತ ಇತ್ತು. 3:30 ಆಗುವಾಗ ಒಳ್ಳೆಯ ವರುಣನ ಕೃಪೆ, ತುಂಬ ಸೆಕೆ ಆಗಿತ್ತು, ಧೂಳಿತ್ತು ಈ ಸಭಾ ಮಂಟಪದಲ್ಲಿ. ಇಲ್ಲಿ ಇದ್ದಕ್ಕಿದ್ದ ಹಾಗೆ ಮಳೆ ಬೀಳುವುದಕ್ಕೆ ಆರಂಭ ಆಯಿತು. ಅಂದರೆ ಇಲ್ಲಿಗೆ ಈಶ್ವರಮಂಗಲಕ್ಕೆ ಅರುಣಣ್ಣ ಬರ್ತಾರೆ ಅಂತ ಆದರೆ ಅವರ ಮುಂಚಿತವಾಗಿ ನನ್ನ ಪ್ರದೇಶವನ್ನು ಶುದ್ಧೀಕರಿಸಬೇಕು ಎನ್ನುವ ಕಾರಣಕ್ಕಾಗಿ ವರುಣದೇವರು ಸಿಂಚನ ಮಾಡಿ ಎಲ್ಲ ಧೂಳನ್ನು ತೊಳೆದು ತೆಗೆದಿದ್ದಾರೆ. ಎಲ್ಲಿ ಈಶ್ವರಮಂಗಲಕ್ಕೆ ವರುಣನ ಕೃಪೆ ಇದೆಯೋ ಅಲ್ಲಿ ಅರುಣನ ಕೃಪೆಯು ಖಂಡಿತವಾಗಿಯೂ ಇದೆ. ಅರುಣ ಎನ್ನುವ ಶಬ್ದಕ್ಕೆ 2 ಅರ್ಥ. ಒಂದು ಅರುಣ ಅಂದರೆ ಸೂರ್ಯ, ಭಗವಾನ್ ಭಾಸ್ಕರ. ನಾವು ಸೂರ್ಯ ನಮಸ್ಕಾರ ಮಾಡುವಾಗ ಓಂ ರವಯೇ ನಮಃ, ಓಂ ಮಿತ್ರಾಯ ನಮಃ, ಓಂ ಅರ್ಕಾಯ ನಮಃ, ಓಂ ಸೂರ್ಯಾಯ ನಮಃ, ಹೀಗೆ ಬೇರೆ ಬೇರೆ ಸೂರ್ಯನ ಹೆಸರುಗಳಿಂದ ಕರೀತೇವೆ. ಇಡೀ ಪ್ರಕೃತಿಯ ಪ್ರತಿಯೊಬ್ಬ ವ್ಯಕ್ತಿಗೂ ಶಕ್ತಿಯ ಕೇಂದ್ರ ಸೂರ್ಯ. ಸೂರ್ಯೋದಯ ಆದರೆ ಮಾತ್ರ ತಾವರೆ ಅರಳೋದು. ಸೂರ್ಯೋದಯ ಆದಾಗ ತಾವರೆ ಅರಳುತ್ತದೆ, ಸೂರ್ಯಾಸ್ತ ಆದಾಗ ತಾವರೆ ಮುದುಡ್ತದೆ. ಚಂದ್ರೋದಯ ಆದಾಗ ನೈದಿಲೆ ಅರಳುತ್ತದೆ, ಅಸ್ತ ಆದಾಗ ನೈದಿಲೆ ಬಾಡ್ತದೆ. ಇಲ್ಲಿ ಅರುಣೋದಯ ಆಗಲಿ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.